ಮಕ್ಕಳ ಮೊಬೈಲ್ ಗೀಳಿನಿಂದ ಸಮಾಜದಲ್ಲಿ ಅನೇಕ ದುಷ್ಪರಿಣಾಮಗಳು ಆಗ್ತಾ ಇವೆ. ಈ ನಿಟ್ಟಿನಲ್ಲಿ ಸರ್ಕಾರ ಮಕ್ಕಳು ಅತಿಯಾಗಿ ಮೊಬೈಲ್ ಬಳಕೆಯನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುತ್ತಿದೆ. ಇದಕ್ಕೆ ಪೂರಕವಾಗಿ ಪುತ್ತಿಗೆ ಮೂಲ ಮಠದಲ್ಲಿ ಮೇ 14ರಿಂದ 18ರವರೆಗೆ ಮಕ್ಕಳಿಗೆ ಮೊಬೈಲ್ ವರ್ಜನ ಶಿಬಿರ ಹಮ್ಮಿಕೊಂಡಿದ್ದೇವೆ ಅಂತ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಹೇಳಿದರು. ಗೀತಾ ಮಂದಿರದ ಶ್ರೀ ನರಸಿಂಹ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶ್ರೀಪಾದರು ಈ ಬಗ್ಗೆ ಮಾಹಿತಿ ನೀಡಿ, ಮೊಬೈಲ್ ಬಳಕೆ ದುಶ್ಚಟ ಅಥವಾ ದುರ್ವ್ಯಸನ ಆಗದೆ ಮೊಬೈಲ್ ಬಿಟ್ಟು ಸಹಜವಾದ ಜೀವನ ನಡೆಸಬಹುದು ಎಂಬುದನ್ನು ಕಲಿಸುವ ಶಿಬಿರ ಇದಾಗಿದೆ ಅಂತ ಹೇಳಿದರು. 6ರಿಂದ 12 ವರ್ಷದವರೆಗಿನ ಮಕ್ಕಳಿಗೆ ವಾಸ್ತವ್ಯದ ಜೊತೆಗೆ ಈ ಶಿಬಿರ ಇರಲಿದೆ. ದೇಶ ಕ್ರೀಡೆಯ ಜೊತೆಗೆ ವಿವಿಧ ಚಟುವಟಿಕೆ ಮಾಡಿಸಲಾಗುವುದು. ಇದೊಂದು ಪ್ರಾಯೋಗಿಕ ಪ್ರಥಮ ಪ್ರಯತ್ನವಾಗಿದೆ. ಮುಂದೆ ಮಕ್ಕಳ ಪಾಲಕ ಪೋಷಕರಿಗೂ ಇಂತಹ ಶಿಬಿರ ನಡೆಸುವ ನಿಟ್ಟಿನಲ್ಲಿ ಚಿಂತನೆ ನಡೆಸಲಿದ್ದೇವೆ ಅಂತ ಹೇಳಿದರು. ಭಾಗವಹಿಸುವ ಮಕ್ಕಳ ವಿವರ ಸಹಿತ ಅರ್ಜಿಯನ್ನು ಗೀತಾ ಮಂದಿರಕ್ಕೆ ಮೇ 10ರೊಳಗೆ ಸಲ್ಲಿಸಬೇಕು. ಮಾಹಿತಿಗಾಗಿ ಗೀತಾ ಮಂದಿರದ ಕಚೇರಿ ಸಂಪರ್ಕಿಸಬಹುದು ಅಂತ ಹೇಳಿದರು. ಮಠದಿಂದ ಅನೇಕ ಶಿಬಿರಗಳು ನಡೀತಾ ಇದೆ. ಈಗಾಗಲೇ ತಿಳಿಸಿದಂತೆ ಈ ಬಾರಿ ಇಲ್ಲಿ ಒಂದು ಹೊಸ ಶಿಬಿರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಗೀತಾ ಮಂದಿರದಲ್ಲಿ. ಇಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಒಂದು ಹಿಂದೂ ಶಿಬಿರ ಅಂತ ಹೇಳಿ ಎಲ್ಲ ಹಿಂದೂ ಬಾಂಧವರಿಗೆ ನಮ್ಮ ಸನಾತನ ಧರ್ಮದ ಒಂದು ಪರಿಚಯ, ಅದೇ ರೀತಿ ಅದರ ಬಗ್ಗೆ ಆಸಕ್ತಿ ಮೂಡುವ ಹಾಗೆ ನಾಳೆಯಿಂದ ಆ ಶಿಬಿರ ಪ್ರಾರಂಭ ಆಗ್ತದೆ. ಈ ಮಧ್ಯೆ ಈ ಬಾರಿ ಒಂದು ಹೊಸ ಉದ್ದೇಶದ ಶಿಬಿರವನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಅದೇನೆಂದರೆ ಮೊಬೈಲ್ ವರ್ಜನ ಶಿಬಿರ ಅಂತೇಳಿ. ಇತ್ತೀಚೆಗೆ ನಮಗೆಲ್ಲ ಗೊತ್ತಿದ್ದಂತೆ ಚಿಕ್ಕ ಮಕ್ಕಳಲ್ಲಿ ಈ ಮೊಬೈಲ್ನ ಗೀಳು ಅದು ತುಂಬ ಜಾಸ್ತಿಯಾಗಿ ಅನೇಕ ದುರಂತಗಳು, ಅನೇಕ ಅದರಿಂದ ದುಷ್ಪರಿಣಾಮಗಳು ಆಗುತ್ತಾ ಇರುವುದನ್ನು ನಾವೆಲ್ಲ ಕೇಳಿದ್ದೇವೆ. ಸರ್ಕಾರವು ಕೂಡ ಇದನ್ನು